ಅರೆಕಲ ಗ್ರಾಮದ ಪಂಚಾಯತ್ ಮುಂಭಾಗದಲ್ಲಿ ಈ ಪಂಚಾಯತಿಗೆ ಆಸ್ತಿ ನಿರ್ಮಾಣ ಮಾಡುವಂತಹ ಒಂದು ಯೋಜನೆ ಅಡಿಯಲ್ಲಿ ಸಾರ್ವಜನಿಕ ಬಸ್ ಸ್ಟ್ಯಾಂಡ್ ಮತ್ತು ವಾಣಿಜ್ಯ ಕಟ್ಟಡ ಇವತ್ತು ನಾವು ಉದ್ಘಾಟನೆ ಮಾಡಿದ್ದೇವೆ. ಈ ಯೋಜನೆಯು ಬಹುಶಃ ಗ್ರಾಮ ಪಂಚಾಯತ್ ವತಿಯಿಂದ ಕುರಿತು ಹಮ್ಮಿಕೊಳ್ಳಲಾಗಿದೆ. ಹಿಂದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮಹಾಬಲೇಗಡೆ ಮತ್ತು ಅನಿತಾ ಡಿಸೋಜ ಮತ್ತು ಅವತ್ತಿನ ಉಪಾಧ್ಯಕ್ಷ ಸದಸ್ಯರ ಕಾಲದಲ್ಲಿ ಒಂದು ಅಂಶದ ಅನುದಾನ ಇಟ್ಟು, ಇದೀಗ ಅಧ್ಯಕ್ಷ ಬದ್ರುದ್ದೀನ್ ಅವರು, ಉಪಾಧ್ಯಕ್ಷ ಕಲ್ಯಾಣಿ ಅವರು ಎಲ್ಲ ಗ್ರಾಮ ಪಂಚಾಯತ್ ಸಹಕಾರದೊಂದಿಗೆ ಇದಕ್ಕೆ ಪೂರ್ಣಗೊಳಿಸಬೇಕಂದ ಅನುದಾನ ಮೀಸಲಿಡುವ ಜೊತೆಯಲ್ಲಿ ಒಂದು ಸುಸಜ್ಜಿತವಾದ ಬಸ್ ಸ್ಟ್ಯಾಂಡನ್ನು ಅರೆಕಲ ಗ್ರಾಮಸ್ಥರಿಗೆ ಸಮಾಜಕ್ಕೆ ಅರ್ಪಣೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ವಾಣಿಜ್ಯ ಕಟ್ಟಡ ನಿರ್ಮಾಣ ಮಾಡಿಕೊಂಡು ಬಹುಶಃ ಅದರ ಬಂದ ಆದಾಯವನ್ನು ಪಂಚಾಯತಿನ ಮತ್ತು ಗ್ರಾಮದ ಇನ್ನಿತರ ಕೆಲಸಗಳಿಗೆ ವಿನಿಯೋಗ ಮಾಡುವಂಥ ಒಂದು ಯೋಜನೆ ಕೂಡ ಇವತ್ತು ಪಂಚಾಯತ್ ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬದ್ರುದ್ದೀನ್ ಅವರು, ಉಪಾಧ್ಯಕ್ಷ ಕಲ್ಯಾಣಕ್ಕನವರು, ಎಲ್ಲರೂ ಸಮಿತಿಯ ಪಂಚಾಯತ್ ಸರ್ವ ಸದಸ್ಯರು, ಊರವರು, ಕಿರಿಯರಿಗೆ, ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದ ಕೂಡ ನನ್ನ ಪರವಾಗಿ ನನ್ನ ವಿಶೇಷ ಅಭಿನಂದನೆ ಇವತ್ತು ಸಲ್ಲಿಸಿದ್ದೇನೆ. ಒಂದು ಮಾದರಿ ಗ್ರಾಮವಾಗಿ ಇವತ್ತು ಅರೆಕಲ ಇವತ್ತು ಮುಂದೆ ಬರ್ತಾ ಇದೆ. ಗ್ರಾಮ ಪಂಚಾಯತಿನ ಎಲ್ಲ ಸದಸ್ಯರು ಪಕ್ಷರಹಿತವಾಗಿ ಇವತ್ತು ಆಲೋಚನೆ ಮಾಡಿಕೊಂಡು ಆ ಗ್ರಾಮದ ಅಭಿವೃದ್ಧಿಯ ನಮ್ಮ ಉದ್ದೇಶ ಎನಿಸಿಕೊಂಡು ಎಲ್ಲ ರೀತಿಯ ಒಗ್ಗಟ್ಟಿನ ಮುಖಾಂತರ ಕೆಲಸ ನಿರ್ವಹಿಸುವ ಸಂದರ್ಭದಲ್ಲಿ ಇಲ್ಲಿನ ಅಧಿಕಾರಿಗಳು ಕೂಡ ಬಹಳ ಉತ್ತಮವಾಗಿ ಕೆಲಸ ಇವತ್ತು ನಿರ್ವಹಿಸ್ತಿದ್ದಾರೆ. ಆದ ಕಾರಣ ಭವಿಷ್ಯ ದಿನಗಳಲ್ಲಿ ಬಹುಶಃ ಅರೆಕಲ ಗ್ರಾಮ ಒಂದು ಅತ್ಯಂತ ಅಭಿವೃದ್ಧಿ ಗ್ರಾಮವಾಗಿ ಇವತ್ತು ಪರಿವರ್ತನೆ ಇವತ್ತು ಆಗ್ತದೆ. ಮುಂದಿನ 6 ತಿಂಗಳ ಒಳಗಡೆ ಈಗಾಗಲಿರುವಂಥ ಸೇತುವೆಯ ಆ ಒಂದು ಕೆಲಸ ಕೂಡ ಪೂರ್ಣಗೊಂಡು ಜನಸಾಮಾನ್ಯರ ಸಂಚರಿಸುವಂಥ ಅವಕಾಶವನ್ನು ಕೂಡ ಇವತ್ತು ಕೊಡಲಾಗುವುದು. ಅದು ಇನ್ನಿತರ ಮೂಲಭೂತ ಸೌಕರ್ಯವನ್ನು ಕೂಡ ಈ ಅರೆಕಲ ಗ್ರಾಮ ಪಂಚಾಯತ್ಗೆ ಹಮ್ಮಿಕೊಳ್ಳ ಹೇಳಲಿಕ್ಕೆ ನಾನು ಬಯಸಿ ಸರ್ವರಿಗೂ ನಾನು ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಗ್ರಾಮ ಪಂಚಾಯತ್ನ ಬಳಿಯ ನೂತನ ಬಸ್ಸು ತಂಗುದಾಣ ಮತ್ತು ವಾಣಿಜ್ಯ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರಾದ UT ಖಾದರ್ ಮತ್ತು ಹಿರಿಯರಾದ KH ಹಮೀದ್ರವರ ಹಸ್ತದಿಂದ ಇವತ್ತು ಉದ್ಘಾಟನೆಗೊಂಡಿದೆ. ಬಹಳ ಸಂತೋಷವಾದ ಒಂದು ಇದಾಗಿದೆ. ಕಳೆದ ಸಾಲಿನಲ್ಲಿ ಅಧ್ಯಕ್ಷರಾದಂತಹ ಶ್ರೀಮತಿ ಅನಿತಾ ಡಿಸೋಜ ಮತ್ತು ಉಪಾಧ್ಯಕ್ಷರಾದಂತಹ ಮಾಳಪ್ಪಲ ಹೆಗಡೆಯವರ ಮುತುವರ್ಜಿಯಿಂದ ಈ ಒಂದು ಕಾಮಗಾರಿಯು ಪ್ರಾರಂಭಗೊಂಡಿದ್ದು ನಮ್ಮ ಅವಧಿಯಲ್ಲಿ ಇವತ್ತು ಪೂರ್ಣಗೊಂಡಿದೆ. ನಮ್ಮ ಅರೆಕಲ ಗ್ರಾಮದ ಅಭಿವೃದ್ಧಿ ದೃಷ್ಟಿಯಿಂದ ನಾವು ವಿವಿಧ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಸುಸಜ್ಜಿತವಾದ ಒಂದು ಪಂಚಾಯತ್ ಕಟ್ಟಡ, ಅದೇ ರೀತಿ ಆಸ್ಪತ್ರೆ, ಇಂಥ ಮುಂತಾದ ಹಲವಾರು ಕಾರ್ಯಕ್ರಮಗಳನ್ನು ನಾವು ಆದಷ್ಟು ಬೇಗ ಈ ಕಾಮಗಾರಿಯು ಪೂರ್ಣಗೊಳ್ಳಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸುತ್ತಾ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರನ್ನು, ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳನ್ನು, ಗ್ರಾಮಸ್ಥರನ್ನು, ಪಂಚಾಯತ್ನ ಎಲ್ಲ ಸದಸ್ಯರನ್ನು ನಾನು ಹಾರ್ದಿಕವಾಗಿ ಅಭಿನಂದಿಸುತ್ತೇನೆ.